ಎಲ್ರಿಗೂ ಸ್ವಾಗತ. ನನ್ನ ನ್ಯೂಸ್. ಇಂದಿನ ನ್ಯೂಸ್ನಲ್ಲಿ ನೀವು ನೋಡಬಹುದು, ಈ ರಹಾ ಕಪೂರ್ ಎಲ್ರಿಗೂ ಗೊತ್ತಿದ್ದಾಗೆ ಆಲಿಯಾ ಭಟ್ ಮತ್ತು ರಣಬೀರ್ ಕಪೂರ್ ಅವರ ಮಗಳು. ಈ ಪುತ್ರಿಗೆ ಈಗ 250 ಕೋಟಿಯ ಬಂಗ್ಲೆ ಗಿಫ್ಟ್ ನೀಡಿದ್ದಾರೆ ತಂದೆ ತಾಯಿಯಾದ ರಣಬೀರ್ ಮತ್ತು ಆಲಿಯಾ. ಮುಂಬೈನ ನಟರಾದ ರಣಬೀರ್ ಕಪೂರ್ ಹಾಗೂ ಆಲಿಯಾ ಭಟ್ ದಂಪತಿ ತಮ್ಮ ಪುತ್ರಿ ರಹಾ ಕಪೂರಿಗೆ 250 ಕೋಟಿಯ ಬಂಗಲೆಯನ್ನು ಬರ್ತ್ಡೇ ಗಿಫ್ಟ್ ಉಡುಗೊರೆಯಾಗಿ ನೀಡಿದ್ದಾರೆ. ಇದರಿಂದ ರಹಾ ಕಪೂರ್ ಅತ್ಯಂತ ಶ್ರೀಮಂತ ಸ್ಟಾರ್ ಕಿಡ್ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಮುಂಬೈ ಹೃದಯ ಭಾಗದಲ್ಲಿರುವ ಬಾಂದ್ರಾದಲ್ಲಿ ರಣಬೀರ್ ಹಾಗೂ ಆಲಿಯಾ ಭಟ್ ಈ ಮನೆ ಖರೀದಿ ಮಾಡಿದ್ದಾರೆ. ಇದರ ಬೆಲೆ ಬರೋಬ್ಬರಿ 250 ಕೋಟಿ ಎಂದು ಹೇಳಲಾಗಿದೆ. ಇದು ಇವತ್ತಿನ ನ್ಯೂಸ್. ನಿಮಗೆ ಇಷ್ಟವಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೊಂದು ಮರೆಯಬೇಡಿ ಮಾರ್ರೆ. ಓಕೆ.